ಕುಮಾರವೇಲ ಅಧ್ಯಕ್ಷರು MMIC ಒಟಗಜ. ಫೈನಲ್ ಪಂದ್ಯದ ರಾಣಿ ಚಿಮ್ಮಿಗೆಯನ್ನು ತಮ್ಮದಾಗಿಸಿಕೊಂಡು ಅಂಕಣವನ್ನು ಆಯ್ದುಕೊಂಡಿದೆ ಬ್ರಹ್ಮಶ್ರೀ ಮರದಾಳ. ಪ್ರಥಮ ದಾಳಿಯಲ್ಲಿ ಪ್ರಶಾಂತ್ 7-7 ಫೈನಲ್ ಪಂದ್ಯಾಟ ಆಗಿರ್ತದೆ. ಪ್ರಥಮ ಫೈನಲ್ ಪಂದ್ಯಾಟದ ಪ್ರಥಮ ದಾಳಿಯಲ್ಲಿ ಪ್ರಶಾಂತ್ MMIC ಕಲ್ಲಜ್ಜ ಕಡೆಯಿಂದ ಬ್ರಹ್ಮಶ್ರೀ ಮರದಾಳದ ಭದ್ರಕೋಟೆಯಲ್ಲಿ ದಾಳಿಯಲ್ಲಿ ಉತ್ತಮ ಬಾಡಿ ಕಂಟ್ರೋಲ್ ಹೊಂದಿರುವುದರಿಂದ ಅಂಕವನ್ನು ಉಳಿಸಿಕೊಂಡಿದ್ದಾರೆ ಬ್ರಹ್ಮಶ್ರೀ ಮರದಾಳ ತಂಡದ ಆಟಗಾರರು. ಮಗದೊಮ್ಮೆ ನೀಲಕಾಯದ ಆಟಗಾರ 111 ಜೇಮ್ಸ್ ದಾಳಿಯಲ್ಲಿ ಬೋನಸ್ನ ಪ್ರಯತ್ನ ಇಲ್ಲ. ಜರ್ಸಿ ನಂಬರ್ 7 ಹಿತೇಶ್ ಮಗದೊಮ್ಮೆ ಬ್ರಹ್ಮಶ್ರೀ ಮರದಾಳದ ಕೋಟೆಯಲ್ಲಿ ಸ್ವಲ್ಪ ಎರಡು ಖಾತೆಗಳು ತೆರೆಯುವಲ್ಲಿ ವಿಫಲವಾಗಿದೆ. ದಾಳಿಯಲ್ಲಿ ನವೀನ್ ಜರ್ಸಿ ನಂಬರ್ 1 ಪ್ರಮುಖ ಬ್ರಹ್ಮಶ್ರೀ ಮರದಾಳ ತಂಡದ ಸದ್ಯದ ಪ್ರಮುಖ ಆಟಗಾರ, ಬೆನ್ನೆಲುಬು ಎಂದೇ ಹೇಳಬೇಕು. ಪಂದ್ಯಾಟದಲ್ಲಿ ತಮ್ಮ ತಂಡವನ್ನು ಇಷ್ಟು ದೂರ ಫೈನಲ್ ಹಂತದವರೆಗೆ ತಲುಪಿಸಿದ್ದಲ್ಲಿ ಬಹಳ ಹೆಚ್ಚಿನ ಪಾತ್ರ ವಹಿಸಿದಂತಹ ಆಟಗಾರ ವಿಫಲ ಆಂಕಲ್ ಹೋಲ್ಡ್ ಯತ್ನ. ಒಂದಂಕ ಥರ್ಡ್ ರೈಡ್ ಡೋರ್ಡಾಯ್ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಅರ್ಜುನ್ ಜರ್ಸಿ ನಂಬರ್ 10 ಸಾರಿ ಅರುಣ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅರುಣ್ ಉತ್ತಮವಾದ ಆಂಕರ್ ಹೋಲ್ಡ್ನೊಂದಿಗೆ ಅಷ್ಟೇ ಉತ್ತಮವಾದ ಡ್ಯಾಶ್ ಕೂಡ ತಮ್ಮ ತಂಡಕ್ಕೋಸ್ಕರ ಒಂದಂಕ ಗಳಿಸುವಲ್ಲಿ ಸಫಲವಾಗಿದೆ ಬ್ರಹ್ಮಶ್ರೀ ಮರದಾಳ ತಂಡ. 2-0 ಮಗದೊಮ್ಮೆ ದಾಳಿಯಲ್ಲಿ ನವೀನ್ ಜರ್ಸಿ ನಂಬರ್ 1 ಜರ್ಸಿ ನಂಬರ್ 1 ಪ್ರಶಾಂತ್ ಅವರು ಬ್ರಹ್ಮಶ್ರೀ ಭದ್ರಕೋಟೆಯಲ್ಲಿ ದಾಳಿ. ಜರ್ಸಿ ನಂಬರ್ 4 ಪ್ರಶಾಂತ್ ಮತ್ತೆ ಬೋನಸ್ಗಳಿಗೆ ಕಾದ್ ನೋಡೋಣ. ಅಂಕ ಗಳಿಸುವ ಶತ ಪ್ರಯತ್ನದಲ್ಲಿ ಪ್ರಶಾಂತ್ MMIC ಕಲ್ಲಜ್ಜ ಕಡೆಯಿಂದ ಮತ್ತೊಮ್ಮೆ ನವೀನ್ ಜರ್ಸಿ ನಂಬರ್ 1 ನಿಧಾನಗತಿಯ ದಾಳಿಯಲ್ಲಿ ಉತ್ತಮವಾದ ದಾಳಿ ನವೀನ್ ಇವರಿಂದ. ತಮ್ಮ ತಂಡಕ್ಕೋಸ್ಕರ ಒಂದಂಕ. ಮೂರು 0 ಮಗದೊಮ್ಮೆ ಪ್ರಶಾಂತ್
ಜರ್ಸಿ ನಂಬರ್ 4 MMSC ಕಲ್ಲಾಂಜ ಕಡೆಯಿಂದ ಬೋನಸ್ ಖಾತೆ ತೆರೆದಿದೆ. MMSC ಕಲ್ಲಾಂಜ ತಂಡ 1-3. ಮತ್ತೊಮ್ಮೆ ನವೀನ ವಿರುದ್ಧ ನಿಧಾನಗತಿಯ ದಾಳಿಗೆ ಅಂತ ಎರಡಂಕ ತಮ್ಮ ತಂಡಕ್ಕೋಸ್ಕರ ನವೀನ್ ಉತ್ತಮ ದಾಳಿ. 5-1 5-1 ಇನ್ ಫೇವರ್ ಆಫ್ ಬ್ರಹ್ಮಶ್ರೀ ಮರ್ದಾಳ. ಮಗದೊಮ್ಮೆ ನೀರಸವಾಗಿ ಎದ್ದಿದ್ದಾರೆ ಬ್ರಹ್ಮಶ್ರೀ ಮರ್ದಾಳ ಕಡೆಯಿಂದ. 6-1 1+2 total 3 points. 9-1 ಫಸ್ಟ್ ಟೈಮ್ ಔಟ್ ಬೈ MMSC ಕಲ್ಲಾಜೆ. 9-1 ಸತತ 8 ಅಂಕಗಳ ಮುನ್ನಡೆ ಸಾಧಿಸಿಕೊಂಡು ಬಂದಿದೆ ಬ್ರಹ್ಮಶ್ರೀ ಮರ್ದಾಳ ತಂಡ. 9-1 9-1 ಅಂಕದೊಂದಿಗೆ ಇದೀಗ ಪಂದ್ಯಾಟ ಸಾಗಿ ಬರುತ್ತಿದೆ. MMSC ಕಡೆಯಿಂದ ಇದೀಗ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 4 ಪ್ರಶಾಂತ್. ಬಲಿಷ್ಠವಾದಂತಹ ಬ್ರಹ್ಮಶ್ರೀ ಕೋಟೆಗಳಿಗೆ ಇದೀಗ ತನ್ನ ಚಾಕಚಕ್ಯತೆಯ ಆಟವನ್ನು ಮಣಿಸಿದ್ದಾರೆ. ಪ್ರಶಾಂತ್ ಅವರಿಂದ ಬಾಣಸಿಗೆ ಪ್ರಯತ್ನ. ಬ್ಯಾಕ್ಬೋನ್ ಆಫ್ ದಿ ಟೀಮ್ ಪ್ರಶಾಂತ್, ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಅಂಕ ಗಳಿಸಲು ಪ್ರಯತ್ನ, ಯಾವುದೇ ಅಂಕವಿಲ್ಲ. ಬ್ರಹ್ಮಶ್ರೀ ತಂಡದ ಪರವಾಗಿ ಇದೀಗ ಚೆಸ್ ನಂಬರ್ 1 ನವೀನ್. ಈ ಒಂದು ಪಂದ್ಯಕೂಟದ ಸಂಪೂರ್ಣ ಪಂದ್ಯಾಟಗಳಲ್ಲಿ ಕೂಡ ಎಲ್ಲ ಪಂದ್ಯಾಟಗಳಿಗೆ ಕೂಡ ಉತ್ತಮ ನಿರ್ವಹಣೆಯೊಂದಿಗೆ ಅತ್ಯುತ್ತಮ ಪ್ರದರ್ಶನ ಕೂಡ ನೀಡ್ತಾ ಇರುವಂತಹ ಆಟಗಾರ ನವೀನ್. ಉತ್ತಮ ದಾಳಿ. 2 ಅಂಕ ತಮ್ಮ ತಂಡಕ್ಕೋಸ್ಕರ. 11-1 ಮತ್ತೊಮ್ಮೆ MMSC ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಚೆಸ್ ನಂಬರ್ 10 ಅರುಣ್ ಅವರಿಂದ ದಾಳಿ. ಬ್ರಹ್ಮಶ್ರೀ ಕಡೆಗೆ ಇದೀಗ ತನ್ನ ಬಿರುಸಿನ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ತನ್ನ ತಂಡಕ್ಕಾಗಿ ಹೋರಾಟ, ಅಂಕ ಗಳಿಸಲು MMSC ತಂಡಕ್ಕೆ 2 ಅಂಕ ಸೇರ್ಪಡೆಗೊಂಡಿದೆ. 3 times ಅರ್ಧ ವಿರಾಮದೊಂದಿಗೆ ಅಂಕದ ಬದಲಾವಣೆ. 11-3 in favor of ಬ್ರಹ್ಮಶ್ರೀ ಮರ್ದಾಳ. ಹನ್ನೊಂದು 13 ಎಂಬ ಅಂಕಪಟ್ಟಿ ಸೂಚನೆಯೊಂದಿಗೆ MMSC ಕಲ್ಲಾಜ ಹಾಗೂ ಬ್ರಹ್ಮಶ್ರೀ ಮರ್ದಾಳ ಎರಡು ತಂಡಗಳ ನಡುವೆ ಫೈನಲ್ ಪಂದ್ಯ ನೆರವೇರ್ತಾ ಇದೆ. ಹೆಚ್ಚಿನ ಜಿದ್ದಿನ ಹೋರಾಟದ ನಿರೀಕ್ಷೆಯಲ್ಲಿದ್ದೇವೆ ನಾವು. ಬಹುಶಃ ಪಂದ್ಯಾಟವೇನು ಬ್ರಹ್ಮಶ್ರೀ ಮರ್ದಾಳ ತಂಡ ತಮ್ಮ ಲೀಡಿಂಗ್ ಕಾಯ್ದುಕೊಂಡು ಬರ್ತಾ ಇದೆ. 11-3 ನಿರ್ದಾಕ್ಷಿಣ್ಯವಾಗಿ 8 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಂಡು ಬರ್ತಾ ಇದೆ ಬ್ರಹ್ಮಶ್ರೀ ಮರ್ದಾಳ ತಂಡ. ಚೇತರಿಸಿಕೊಳ್ಳಬೇಕಾದ ಕಡ್ಡಾಯ ಪರಿಸ್ಥಿತಿಯಲ್ಲಿ MMSC ಕಲ್ಲಾಜ ತಂಡ. ಮಧ್ಯಂತರ ವಿರಾಮದ ವೇಳೆ 11-3 ವಿರಾಮದ ನಂತರ ಮತ್ತೆ ಪಂದ್ಯಾಟದ ಮುಂದುವರಿಕೆ. ಚಾಣಾಕ್ಷತೆಯನ್ನು ಉಪಯೋಗಿಸುತ್ತಾರ ತಂಡದ ಕಪ್ತಾನ ಪ್ರಶಾಂತ್ ಕಾದು ನೋಡಬೇಕಾಗಿದೆ. ಪ್ರಶಾಂತ್ ನಾಯಕತ್ವದ MMSC ಕಲ್ಲಾಜ ತಂಡ
ತನ್ನ ತಂಡಕ್ಕಾಗಿ ಅಂಕವನ್ನು ಗಳಿಸಬೇಕಿದೆ. ಜಮ್ಮು ಮೆಸ್ಸಿ ಕಲ್ಲಾಜೆ ಹಾಗೂ ಬ್ರಹ್ಮಶ್ರೀ ಮರ್ದಾಳ ತಂಡಗಳ ನಡುವೆ ನಡೆಯುತ್ತಿರುವಂತಹ ಈ ಒಂದು ಫೈನಲ್ ಪಂದ್ಯಾಟ. ಅರವಿಂದ್ ಅವರಿಂದ ಏಕಾಂಗಿ ಹೋರಾಟ, ಅದರ ವಿಫಲ ಕ್ಯಾಚ್. ಒಂದಂಕ ಸೇರ್ಪಡೆ ಬ್ರಹ್ಮಶ್ರೀ ಮರ್ದಾಳ ತಂಡಕ್ಕೆ. ವಿಫಲ ಹಿಡಿತಕ್ಕೆ ಪ್ರಯತ್ನದೊಂದಿಗೆ ಎದುರಾಳಿ ತಂಡಕ್ಕೆ ಅಂಕ ಬಿಟ್ಟುಕೊಟ್ಟಿದ್ದಾರೆ ಅರವಿಂದ ಇವರು. 12-3. ಮಗದೊಮ್ಮೆ ದಾಳಿಯಲ್ಲಿ ಪ್ರಶಾಂತ್ ಅವರಿಂದ ಇದೀಗ ದಾಳಿಯ ಸಂಘಟನೆ. ತನ್ನ ತಂಡಕ್ಕಾಗಿ ಅಂಕ ಗಳಿಸಲು ಪ್ರಯತ್ನ, ಬೋನಸ್ಗೆ ಪ್ರಯತ್ನ. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್, ಚೆಸ್ ನಂಬರ್ 4. ದಾಳಿಯ ಸಂಘಟನೆಯಲ್ಲಿ ಬ್ರಹ್ಮಶ್ರೀ ತಂಡದ ಕಡೆಗೆ ಇದೀಗ ತನ್ನ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಕಾದು ನೋಡಬೇಕಿದೆ ತನ್ನ ದಾಳಿಯ ಸಂಘಟನೆಯಲ್ಲಿ. ಬ್ರಹ್ಮಶ್ರೀ ಕಡೆಯಿಂದ ಇದೀಗ ದಾಳಿಯನ್ನು ಮಾಡುತ್ತಿದ್ದಾರೆ. ಜೇಮ್ಸ್, ಜರ್ಸಿ ನಂಬರ್ 111, 111 ಜೇಮ್ಸ್, ನೀಲ ಖರೀದ ಆಟಗಾರ. ತನ್ನ ತಂಡದ ಆಧಾರ ಸ್ತಂಭ ಜೇಮ್ಸ್ ಈಗ ದಾಳಿಯಲ್ಲಿ. ಪಂದ್ಯಾಟವು ಯಾವ ಸಮಯದಲ್ಲೂ ಕೂಡ ತಿರುವನ್ನು ಪಡೆಯಬಹುದು. 12-3 ಎಂಬ ಅಂಕದೊಂದಿಗೆ ಇದೀಗ ಪಂದ್ಯಾಟ ಸಾಗುತ್ತಿದೆ. ಪಂದ್ಯಾಟವನ್ನು ಯಾವುದೇ ಸಮಯದಲ್ಲಿ ಕೂಡ ತಿರುಗೊಳಿಸಬಲ್ಲ ದಾಳಿಗಾರ ಜರ್ಸಿ ನಂಬರ್ 10 ಅರುಣ್ ತಮ್ಮ ತಂಡಕ್ಕೋಸ್ಕರ ಅಂಕ ಗಳಿಸುವ ತವಕದಲ್ಲಿ ಮಿಂಚಿನ ಬೇಗದ ದಾಳಿ, ಉತ್ತಮವಾದ ಹಿಡಿತ, ಸಾಟಿಗೆ ಸರಿಸಾಟಿಯಾದ ಆಂಕಲ್ ಹೋಲ್ಡ್ ನೆಪೋಲಿಯನ್ ಇವರಿಂದ ತಮ್ಮ ತಂಡಕ್ಕೋಸ್ಕರ ಒಂದು ಅಂಕ ಗಳಿಸಿಕೊಂಡಿದೆ. 13-3. ಲಾಸ್ಟ್ 5 ಮಿನಿಟ್ಸ್, ಕಟ್ಟಕಡೆಯ 5 ನಿಮಿಷದ ಫೈನಲ್ ಪಂದ್ಯಾಟ. 13-3, 10 ಅಂಕಗಳ ಮುನ್ನಡೆ ಸಾಧಿಸಿಕೊಂಡು ಬಂದಿದೆ ಬ್ರಹ್ಮಶ್ರೀ ಮರ್ದಾಳ ತಂಡ. ಮಗದೊಮ್ಮೆ ನವೀನ್, ಚೆಸ್ ನಂಬರ್ 1 ಇದೀಗ ದಾಳಿಯ ಮುಂಚೂಣಿಯಲ್ಲಿ. ಎಂಎಂಸಿ ಕೋಟೆಯೊಳಗೆ ಇದೀಗ ತನ್ನ ಲಗ್ಗೆ ನೀಡುತ್ತಿದ್ದಾರೆ. ತನ್ನ ಚುರುಕಿನ ದಾಳಿಗಾರ ನವೀನ್ ಅವರು ದಾಳಿಯಲ್ಲಿ. ಎಂಎಂಸಿ ಕಲ್ಲಾಜಿ ತಂಡದ ಕೋಟೆಯೊಳಗೆ ಜವದಂಗುವಿಲ್ಲ. ಮತ್ತೊಮ್ಮೆ ಚೆಸ್ ನಂಬರ್ 7 ಯತೀಶ್ ಅವರು ಇದೀಗ ದಾಳಿಯ ಸಂಘಟನೆಯಲ್ಲಿ ಅನುಭವಿ ಆಟಗಾರನಿಂದ ಉತ್ತಮವಾದ ಪ್ರದರ್ಶನ. ಥರ್ಡ್ ರೈಡ್, ಮಾಡು ಇಲ್ಲವೇ ಮಾಡಿ ದಾಳಿ, ಡೂ ಆರ್ ಡೈ ದಾಳಿ, ಡೂ ಆರ್ ಡೈ ರೈಡ್. ನೀವು ಅಂಕ ಗಳಿಸಲೇಬೇಕು. ರುದ್ರವಾದ ಎಂಎಂಸಿ ಕಲ್ಲಾಜಿ ಕಟ್ಟಕಡೆಯ 4 ನಿಮಿಷದ ಫೈನಲ್ ಪಂದ್ಯಾಟ. ಲಾಸ್ಟ್ 4 ಮಿನಿಟ್ಸ್ ಫುಲ್ ಟೈಮ್. ಪುಲಾಟೋರಿಂದ ದಾಳಿ ಇದೀಗ ಚೆಸ್ ನಂಬರ್ 1 ಉತ್ತಮವಾದ ದಾಳಿ. ಪ್ರಶಾಂತ್ ಇವರಿಂದ ವಿಫಲ ಯತ್ನ. 14-4. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ನಿತೀಶ್ ಅವರು ಚೆಸ್ ನಂಬರ್ 7 ದಾಳಿಯ ಸಂಘಟನೆಯಲ್ಲಿ ಇದೀಗ ಉತ್ತಮವಾದ ಬ್ರಹ್ಮಶ್ರೀ ಕಡೆಯಿಂದ ಬ್ರಹ್ಮಶ್ರೀ ತಂಡಕ್ಕೆ ಒಂದು ಅಂಕ ಸೇರ್ಪಡೆಗೊಂಡಿದೆ. 15-4. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಬ್ರಹ್ಮಶ್ರೀ ತಂಡದ ಪರವಾಗಿ ಚೆಸ್ ನಂಬರ್ 111 111 ಧ್ವನಿಯಿಂದ ಇದೀಗ ದಾಳಿಯ ಸಂಘಟನೆ ಎಂಎಂಸಿ ಕಲ್ಲಾಜಿ ತಂಡದೊಳಗೆ. ಜರ್ಸಿ ನಂಬರ್ 111 ಜೇಮ್ಸ್, ಉತ್ತಮ ಡಿಫೆಂಡರ್ ಗಳನ್ನು ಹೊಂದಿರುವಂತಹ ರೈಡರ್ಗಳನ್ನು ಹೊಂದಿರುವಂತಹ ತಂಡ. ಲಾಸ್ಟ್ 3 ಮಿನಿಟ್ಸ್, ಫೈನಲ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಕಟ್ಟಕಡೆಯ 3 ನಿಮಿಷ ಮಾತ್ರ. 15-4. ಅರವಿಂದ ಈಗ ದಾಳಿಯಲ್ಲಿ. ಅರವಿಂದ್ ಅವರಿಂದ ಇದೀಗ ದಾಳಿ. ಚೆಸ್ ನಂಬರ್ 1 ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಮಿಂಚಿನ ವೇಗದ ದಾಳಿಯಲ್ಲಿ ಇದೀಗ ದಾಳಿಯ ಸಂಘಟನೆಯಲ್ಲಿ ಕಾಣೋಣ. ಉತ್ತಮವಾದ ಡ್ಯಾಶಿಂಗ್, ಒಂದಂಕ ಬ್ರಹ್ಮಶ್ರೀ ಮರ್ದಾಳ ತಂಡಕ್ಕೆ. 16-4. ಸೂಪರ್ ಟ್ಯಾಕಲ್ ಆನ್. ಸೂಪರ್ ಟ್ಯಾಕಲ್ ಆನ್ ಇದೆ. ಪದಾರ್ಥದಿಂದ ದಾಳಿ, ನಿಧಾನಗತಿಯ ದಾಳಿ. ಇತ್ತ ಅಂಕಣದಲ್ಲಿ ರೋಹಿತ್ ಅವರು ಈಚ್ ಪಾಯಿಂಟ್. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ಎಂಎಂಸಿ ಕಲ್ಲಾಜಿ ತಂಡಕ್ಕೆ. ಬ್ರಹ್ಮಶ್ರೀ ತಂಡಕ್ಕೆ ಒಂದು ಲಾಸ್ಟ್ ಫುಲ್ ಟೈಮ್. ಕಟ್ಟಕಡೆಯ 2 ನಿಮಿಷ 6-17.
ಮಿಸ್ ಕಲ್ಲಜ್ ಕಡೆಯಿಂದ ಚೆಸ್ ನಂಬರ್ 6 ದಾಳಿಯ ಸಂಘಟನೆಯಲ್ಲಿ ಮಿಂಚಿನ ದಾಳಿಗಾರ ಇದೀಗ ದಾಳಿಯ ಸಂಘಟನೆಯನ್ನು ನಡೆಸುತ್ತಿದ್ದಾರೆ ಬ್ರಹ್ಮರ್ಷಿ ಕೋಡಿಯವರಿಗೆ ವಾಟ್ ಅ ಡಿಮ್ಕೆ ಯಸ್ ವಂಡರ್ಫುಲ್ ರೈಟ್ A donkey master from MMSC Kalaja. ಚೆಸ್ ನಂಬರ್ 6 7-17. 7-3 in favor of Brahmashri Mardala. 17-7 17-7 in favor of 17-7. 17-7. ಇದೀಗ ದಾಳಿಯ ಸಂಘಟನೆಯಲ್ಲಿ ಜೇಮ್ಸ್ ಚೆಸ್ ನಂಬರ್ 11 ಚೆಸ್ ನಂಬರ್ ಕಟ್ಟಕಡೆ 1 ನಿಮಿಷ. ಫೈನಲ್ ಮಿನಿಟ್ ಫೈನಲ್ 17-7 10 ಅಂಕದ ಮುನ್ನಡೆಯೊಂದಿಗೆ ಸೆಕೆಂಡ್ ಹಾಫ್ ಫಸ್ಟ್ MMSC ಬ್ರಹ್ಮಶ್ರೀ ಮರ್ದಾಳ ತಂಡ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಬೈ ಬ್ರಹ್ಮಶ್ರೀ ಮರ್ದಾಳ. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 10 ಅರುಣ್ ಮಿಂಚಿನ ದಾಳಿಗಾರ ಜೆಎಂಎಸ್ಸಿ ಕಲ್ಲಾಜಿ ಕಡೆಯಿಂದ ದಾಳಿಯ ಸಂಘಟನೆಯಲ್ಲಿ ಇದೀಗ ದಾಳಿ ಆದರೆ ಉತ್ತಮವಾದ ಹೊಡೆತ ಮತ್ತೊಂದು ಅಂಕ ಬ್ರಹ್ಮಶ್ರೀ ತಂಡಕ್ಕೆ 18-7 ಇದೀಗ ಬ್ರಹ್ಮಶ್ರೀ ತಂಡದ ಕಡೆಯಿಂದ ದಾಳಿ ಜೇಮ್ಸ್ ಚೆಸ್ ನಂಬರ್ 111 ಇದೀಗ ದಾಳಿಯ ಸಂಘಟನೆ ಇದೀಗ Each point to both teams 19-8. ಸೂಪರ್ ಟ್ಯಾಕಲ್ ಹತ್ತೊಂಬತ್ತು 11 ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಬರ್ದಲ್ಲ. ಇದೀಗ ಬೂಸ್ಟ್ ಬಂದಂತಹ ಎಂಎಂಎಸ್ಸಿ ಕಲ್ಲಾಜಿ ತಂಡದ ಕಡೆಗೆ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ ಕಲ್ಲಾಜ್ ಅವರು ಚೆಸ್ ನಂಬರ್ 1. ಇದೀಗ ಉತ್ತಮವಾದ ಹಿಡಿತ ಎಂಎಂಎಸ್ಸಿ ಕಡೆಯಿಂದ ಒಂದಂಕದ ಸೇರ್ಪಡೆ ಎಂಎಂಎಸ್ಸಿ ಕಲರ್. ಇದೀಗ ಫೈನಲ್ ಪಂದ್ಯ ಮುಕ್ತಾಯಗೊಂಡಿರುತ್ತದೆ. ಬ್ರಹ್ಮಶ್ರೀ ನೆರವೇರಿದಂತಹ ಪಂದ್ಯಾಕೂಟದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿರುವಂತಹ ಬ್ರಹ್ಮಶ್ರೀ ಮರ್ದಲ ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ಪಾಲ್ಗೊಂಡ ಎಲ್ಲ ತಂಡಗಳು ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಆಲ್. ಬಲಿಷ್ಠವಾದಂತಹ ಬ್ರಹ್ಮಶ್ರೀ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಅದೇ ರೀತಿ ಬಲಿಷ್ಠವಾದಂತಹ ಕಲ್ಲಾಜಿ ತಂಡವು ವಿಜಯ ಸ್ಥಾನಕ್ಕೆ